ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಲಾಗ್ಸ್ ಕೊಡ್ಲಾ. ಸೊ ನಿಮ್ಮ ಹತ್ರನೂ ಪೆಟ್ಸ್ ಇದೆಯಾ? ಪೆಟ್ಸ್ ಇದ್ರೆ ಆ ಪೆಟ್ಸಿಗೊಂದು ಆಲ್ ರೌಂಡ್ ಮೇಕ್ ಓವರ್ ಆಗಬೇಕು, ಅಥವಾ ಅದಕ್ಕೆ ಏನಾದರೂ ಈವನ್ ಸರ್ಜರೀಸ್, ಮೆಡಿಸಿನ್ಸ್ ಏನು ಬೇಕಾದರೂ ಆಲ್ ರೌಂಡ್ ಒಂದು ಶಾಪ್ ಇದೆ. ನಾನು ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗುವ. ಸೊ ನಾವಿವತ್ತು ಬಂದಿರೋದು ಬಬಲ್ಸ್ ಪೆಟ್ ಸ್ಪಾಗೆ. ಇದು ಲೊಕೇಶನ್ ಇಲ್ಲ ಅಂದರೆ ಮೇರಿಲ್ ಸರ್ಕಲ್ ಹತ್ರ. ನೀವು KPTಯಿಂದ ಬರೋದಾದರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ ಈ ಶಾಪು. ಹಾಗೆ ಇಲ್ಲಿ ಒಳಗಡೆ ನೋಡಿದರೆ ನಿಮಗೆ ಪೆಟ್ಸ್ಗೆ ಬೇಕಿರೋ ಕಲರ್ ಡ್ರೆಸ್ಸಸ್, ಹಾಗೆ ಎಕ್ಸಸರೀಸ್, ಚೈನ್, ಬೆಲ್ಟ್ ಎಲ್ಲದು ಒಂದೇ ಶಾಪಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಬ್ರ್ಯಾಂಡೆಡ್ ಕಂಪನಿ ಬೇರೆ ಬೇರೆ ಬ್ರ್ಯಾಂಡ್ದು ಫುಡ್ಸ್ ಇದೆ, ಶ್ಯಾಂಪೂಸ್ ಏನೆಲ್ಲ ಬೇಕು ಎಲ್ಲದು ಸಿಗುತ್ತೆ ಇಲ್ಲಿ. ಹಾಗೆ ಇಲ್ಲಿ ಕ್ಲಿನಿಕ್ ಕೂಡ ಇದೆ. ಈವ್ನಿಂಗ್ 3 to 6 o'clock ತನಕ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಬರಬೇಕು. ಹಾಗೆ ಇಲ್ಲಿ ಸರ್ವಿಸ್ ಬಗ್ಗೆ ನೋಡ್ಬೇಕಾದ್ರೆ ಪ್ರೊಫೆಷನಲ್ ಪೆಟ್ ಗ್ರೂಮರ್ಸ್ ಮತ್ತು ಸ್ಟೈಲಿಸ್ಟ್ ಇದ್ದಾರೆ. ನೀವು ಪೆಟ್ ಜಸ್ಟ್ ಕರ್ಕೊಂಡೋಗಿ ಬಿಟ್ರೆ ಆಯಿತು. ಹಾಗೆ ನಿಮಗೆ ಅಲ್ಲಿ ಏನಾದರೂ ನಿಮ್ಮ ಪೆಟ್ ಜೊತೆ ಏನಾಗ್ತಿದೆ ಅಂತ ನಿಮಗೆ ಅಲ್ಲಿ ಟ್ರಾನ್ಸ್ಪರೆಂಟ್ ವಿಂಡೋ ಕೂಡ ಇದೆ, ಅಲ್ಲಿಂದ ನೋಡ್ಕೊಳ್ಬೋದು ಪೆಟ್ಟನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ನಮ್ಮ ಜೊತೆ ಪೆಟ್ ಗ್ರೂಮರ್ ಹಾಗೂ ಸ್ಟೈಲಿಸ್ಟ್ ವಿಶ್ವ ಅವರಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಸರ್ವಿಸ್ ಇದೆ ಹಾಗೂ ಏನೇನು ಫೆಸಿಲಿಟಿ ಇದೆ ಅಂತ ಅವ್ರ ಜೊತೆ ಕೇಳುವ. ಸೊ ನಾವು ಬಬಲ್ ಸ್ಟಾರ್ಟ್ ಮಾಡಿ 10 years ಆಯ್ತು ಆಲ್ಮೋಸ್ಟ್. ಸೊ ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ಗ್ರೂಮಿಂಗ್, ಪೆಟ್ ಸ್ಟೋರ್ ಮತ್ತೆ ಕ್ಲಿನಿಕ್ ಇದೆ. ಸೊ ಇದು ಟೈಮಿಂಗ್ಸ್ ಬಂದ್ಬಿಟ್ಟು 9 to 9 ಓಪನ್ ಇರುತ್ತೆ, ಸ್ಟೋರ್ ಮತ್ತೆ ಗ್ರೂಮಿಂಗ್. ಸೊ ಕ್ಲಿನಿಕ್ 3 to 6 ಓಪನ್ ಇರುತ್ತೆ. ಸೊ ಅಪಾಯಿಂಟ್ಮೆಂಟ್ ಬೇಸಿಕ್ ಮೇಲೆ ಕೆಲಸ ಮಾಡೋದು. ಸೊ ಆದಷ್ಟು ಎಲ್ಲರೂ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಹೆಲ್ಪ್ ಆಗುತ್ತೆ. ಸಂಡೇನೂ ಓಪನ್ ಇದೆ. ಸೊ ಯಾರಿಗೆಲ್ಲ ಬರ್ಲಿಕ್ಕಿದೆ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ, ಯಾಕಂದ್ರೆ ಇಲ್ಲಿ ಸಮ್ ಟೈಮ್ಸ್ ಕ್ರೌಡ್ ಇರ್ತದೆ. ಸೊ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ, ಹಾಗಾಗಿ ಆರಾಮ್ಸೆ ಬರ್ಬೋದು. ವಾರದಲ್ಲಿ ರಜೆ ಏನಾದ್ರು? ಹೌದು ಸರ್, ಥರ್ಸ್ಡೇ ಒಂದು ವೀಕ್ ಆಫ್ ಇದೆ. ಥರ್ಸ್ಡೇ ಒಂದು ವೀಕ್ ಆಫ್ ಇದೆ, ಎನಿ ಟೈಮ್ ಬರ್ಬೋದು. ಸೊ ಇಲ್ಲಿ ನೋಡ್ಬೋದು ಚೆರಿ, ನನ್ನ ಹತ್ರ ಕೋಪ ಅವಳಿಗೆ. ಸೊ ಇವರ ನಂಬರ್ ಮತ್ತು ಲೊಕೇಶನ್ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಸೊ ಕಾಲ್ ಮಾಡಿಬಿಟ್ಟು ಬನ್ನಿ. ಥ್ಯಾಂಕ್ ಯು.